ಹಲೋ ನಮಸ್ತೆ. ಈ ವ್ಲಾಗಲ್ಲಿ ನಾವು ವಸಿಷ್ಠ ತೀರ್ಥ ಇಲ್ಲಿದ್ದೇವೆ. ಇದು ಇರೋದು ಕಲಶದಲ್ಲಿ. ಇದು ದಕ್ಷಿಣ ಕಾಶಿ ಕಳಶ ಕ್ಷೇತ್ರದ ಶ್ರೀ ಕಳಶೇಶ್ವರ ಸ್ವಾಮಿ ದೇವಾಲಯದ ಆಡಳಿತಕ್ಕೆ ಒಳಪಟ್ಟಿದೆ. ಇಲ್ಲೇ ವಸಿಷ್ಠ ಮುನಿಗಳು ತಪಸ್ಸನ್ನು ಮಾಡಿದ್ದಾರೆ. ನೋಡಿ, ಇಲ್ಲೇ ನಾವು ಹ್ಯಾಂಗಿಂಗ್ ಬ್ರಿಡ್ಜ್ ಕೂಡ ನೋಡ್ಬೋದು. ನಾವು ಸ್ಟೇ ಆಗಿರುವಂತಹ ಹೋಟೆಲಿಂದ ಇಲ್ಲಿಗೆ ಒಂದು 10 ನಿಮಿಷದಷ್ಟು ದಾರಿಯಷ್ಟೇ. ಈ ಜಾಗ ತುಂಬ ಪ್ರಶಾಂತವಾಗಿತ್ತು, ತುಂಬಾ ಚೆನ್ನಾಗಿದೆ. ಪ್ರಕೃತಿಯ ಸೌಂದರ್ಯನ ನೋಡೋದೇ ಒಂಥರ ಚಂದ. ಆ ಭಾಗ್ಯ ನಮಗೆ ಸಿಕ್ಕಿರೋದೇ ನಮ್ಮದೊಂದು ಪುಣ್ಯ ಅಂತ ಹೇಳ್ಬೋದು. ತುಂಬ ಚೆನ್ನಾಗಿತ್ತು ಈ ಜಾಗ. ಅಷ್ಟೇನೋ ಜನ ಇರೋಲ್ಲ ಇಲ್ಲಿ. ವೀಕೆಂಡಲ್ಲಿ ಇರ್ಬೋದು, ನಾವು ವೀಕ್ ಡೇಸಲ್ಲಿ ಹೋದ ಕಾರಣ ಅಷ್ಟು ಜನ ಕೂಡ ಇರಲಿಲ್ಲ ಅಲ್ಲಿ. ಕಳಶದಲ್ಲಿರುವ 5 ಪವಿತ್ರ ತೀರ್ಥಗಳಲ್ಲಿ ಈ ವಸಿಷ್ಠ ತೀರ್ಥ ಕೂಡ ಒಂದು. ಇಲ್ಲಿ ನೀರಿನ ಆಳ ತುಂಬ ಜಾಸ್ತಿ ಇದೆ ಅಂತ ಹೇಳ್ತಾರೆ. ತುಂಬ ಜಾಗೃತೆ ಇದ್ದಷ್ಟು ನಮಗೇ ಒಳ್ಳೆಯದು. ಯಾರೇ ಆಗಲಿ, ಯಾವುದೇ ಜಾಗ ಆಗಲಿ, ನೀರಿನ ಜಾಗ ಹಾಗೂ ಈ ಎತ್ತರ ಪ್ರದೇಶಗಳಲ್ಲಿ ಆದಷ್ಟು ನಾವು ಜಾಗೃತೆಯಿಂದ ಇರಬೇಕು. ಫೋಟೋ ವಿಡಿಯೋ ಅಂತ ನಾವು ಜಾಸ್ತಿ ರಿಸ್ಕ್ ತಗೊಂಡ್ರೆ ನಮಗೇ ಕಷ್ಟ. ಅದಕ್ಕಾಗಿ ಆದಷ್ಟು ಜಾಗೃತೆಯಿಂದ ಪ್ರಕೃತಿಯ ಸೌಂದರ್ಯನ ಸವಿಯುತ್ತಾ ನಮ್ಮ ಟ್ರಿಪ್ನ ನಾವು ಎಂಜಾಯ್ ಮಾಡಬೇಕು. ವಸಿಷ್ಠ ತೀರ್ಥ ಇದರ ಹತ್ತಿರನೇ ಹ್ಯಾಂಗಿಂಗ್ ಬ್ರಿಡ್ಜ್ ಇರೋದರಿಂದ ನಮ್ಮ ಗೈಡ್ ಅಲ್ಲಿಗೂ ಕರ್ಕೊಂಡೋದ್ರು. ಇದೊಂಥರ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್. ಅಂದರೆ ನನಗೆ ಈ ನೀರಿನ ನಡುವೆ ಸೇತುವೆಯಲ್ಲಿ ಹೋಗೋದಂದರೆ ಭಯ. ಸೊ ಇದಂತೂ ನನಗೆ ಸ್ವಲ್ಪ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸೇ ಆಯಿತು. ಇವಾಗ ನಾವು ಹ್ಯಾಂಗಿಂಗ್ ಬ್ರಿಡ್ಜಿಗೆ ಹೋಗ್ತಾ ಇದ್ದೀವಿ, ಬನ್ನಿ. ಹ್ಯಾಂಗಿಂಗ್ ಬ್ರಿಡ್ಜಲ್ಲಿ ಬಂದೆ, ಕೊನೆಗೂ ಭಯ ಪಟ್ಕೊಂಡು ಅಂತೂ ದಡಕ್ಕೆ ರೀಚ್ ಆದೆ. ಇವಾಗ ಇಲ್ಲಿಂದ ನಮಗೆ ತೋಟ ಸಿಗುತ್ತೆ ನೋಡಿ. ಎಲ್ಲ ನನ್ನಿಂದ ತುಂಬ ಸ್ಟೆಪ್ಸ್ ಮುಂದೆ ಇದ್ದರೆ ನಾನೇ ಸ್ಲೋ ಆಗ್ತಾ ಇದ್ದೀನಿ ಭಯದಲ್ಲಿ. ನೀರಿನ ನಡುವೆ ಹ್ಯಾಂಗಿಂಗ್ ಬ್ರಿಡ್ಜಲ್ಲಿ ಬರೋದಂದ್ರೇ ಭಯ. ಕಷ್ಟಪಟ್ಟು ಬಂದೆ. ಇವಾಗ ತೋಟ ನೋಡಿ ಬರೋಣ, ಬನ್ನಿ.
ಈ ಥರ ಸಿಟಿಯಲ್ಲಿ ಅಂತೂ ನೋಡೋಕ್ಕೇ ಸಿಗಲ್ಲ. ಎಷ್ಟು ಚೆನ್ನಾಗಿದೆ ನೋಡಿ ತೋಟ, ಅಡಿಕೆ ತೋಟ, ಅಡಿಕೆ, ಕಾಫಿ ಇದೆ, ಹಾಗೆಯೇ ಪೆಪ್ಪರ್ ಕೂಡ ಇದೆ. ನನಗೆ ಪರಿಚಯ ಇರುವಂಥ ಮರಗಳು ಅದು ಮಾತ್ರ ಅಡಿಕೆ, ಕಾಫಿ ಗಿಡ ಇದೆ ಗೊತ್ತಿರೋದು. ಮತ್ತು ಬೇರೆ ಎಲ್ಲ ಏನಾದರೂ ಮಿಕ್ಸ್ ಗಿಡ ಇದ್ರೂ ಗೊತ್ತಾಗಲ್ಲ ಯಾವುದಿದೆ ಅಂತ. ಬಾಳೆ ಗಿಡ ಇದೆ ನೋಡಿ, ತೆಂಗಿನ ಮರ, ಬಾಳೆ ಗಿಡ. ಹ್ಯಾಂಗಿಂಗ್ ಬ್ರಿಡ್ಜ್ ಇದೆ ರೂಪದ್. ದೂಡಿ ಬೈದು ಕಾಫಿ ನೋಡಿ, ಕಾಫಿ ಎಸ್, ಇದು ಕಾಫಿ. ಎಷ್ಟು ಚೆನ್ನಾಗಿದೆ ಅಲ್ವಾ? ಆಯಿತು, ಹ್ಯಾಂಗಿಂಗ್ ಬ್ರಿಡ್ಜಲ್ಲಿ ನಮ್ಮ ಸವಾರಿ ಆಯಿತು. ಇವಾಗ ರಿಟರ್ನ್ ಹೋಗ್ತಾ ಇದ್ದೇವೆ. ಬರೀ ಔಟರ್ ಫೇಸ್ ಮಾತ್ರ ಸ್ಮೈಲಿಂಗ್ ಇದೆ, ಬಿಟ್ಟರೆ ಒಳಗೆ ಹಾರ್ಟ್ ಮಾತ್ರ ಬುಲೆಟ್ ಹೋದಾಗೆ ಆಗ್ತಾ ಇದೆ. ಕ್ಯಾಮೆರಾದ ಮುಂದೆ ಸ್ಮೈಲ್ ಮಾಡ್ತಾ ಇದ್ದೇನೆ, ಹಾಗೆ ಮುಂದೆ ಬೇರೆ ಜನ ಕೂಡ ಇದ್ದಾರೆ, ಅದಕ್ಕೋಸ್ಕರ ಅವ್ರ ಮುಂದೆಲ್ಲ ಸ್ಮೈಲ್ ಮಾಡ್ಕೊಂಡು ಹೋಗ್ತಾ ಇದ್ದೇನೆ. ಒಳಗೆ ಮಾತ್ರ ಸಿಕ್ಕಾಪಟ್ಟೆ ಭಯ ಆಗ್ತಾಯಿದೆ. ಬಟ್ ಮಕ್ಕಳು ನನಗಿಂತ ಧೈರ್ಯ ಇದ್ದಾರೆ, ನನಗೆ ಮಾತ್ರ ಆಗಲ್ಲಪ್ಪ. ಅದಕ್ಕೆ ಆ ಕಡೆ ಈ ಕಡೆ ನೋಡ್ತಾ ಇಲ್ಲ, ಎಲ್ಲ ಆ ಕಡೆ ಈ ಕಡೆ ವ್ಯೂಸ್ ನೋಡ್ತಾ ಹೋಗ್ತಾ ಇದ್ದಾರೆ. ನಾನು ಮಾತ್ರ ಸ್ಟ್ರೇಟ್ ಒಂದೇ ಕಡೆ ಹೋಗ್ತಾ ಇದ್ದೀನಿ ನೋಡಿ. ನಾನೊಂದು ಮೈಲಿ ದೂರದಲ್ಲಿದ್ದೇನೆ, ಅವರೆಲ್ಲ ಹೋಗಿ ಆಯಿತು. ಅಲ್ಲಿಂದ ಬಂದೆ ಇಷ್ಟು.